ಲಾಲಿತ್ಯಾ ಕುಮಾರ್ಗೆ ಸಂಸ್ಕೃತಿ ಜಾತ್ರೆಯಲ್ಲಿ ಬಾಲ ಪ್ರತಿಭೆ ಬಿರುದು. ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಂಗಳೂರಿನ ಪುರಭವನದಲ್ಲಿ ಏರ್ಪಡಿಸಿದ್ದ ಸಂಸ್ಕೃತಿ ಜಾತ್ರೆ ಕಾರ್ಯಕ್ರಮದಲ್ಲಿ ಬೇಲೂರಿನ ಬಾಲ ಪ್ರತಿಭೆ ಭರತನಾಟ್ಯ ಕಲಾವಿದೆ ಲಾಲಿತ್ಯಾ ಕುಮಾರ್ ಅವರನ್ನು ಬಾಲ ಪ್ರತಿಭೆ ಬಿರುದಿನೊಂದಿಗೆ ವಿಶ್ರಾಂತ ಹೈಕೋರ್ಟ್ ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಲಾಲಿತ್ಯಾ ಕುಮಾರ್ ಅವರು ಸನ್ಮಾನಕ್ಕೆ ತೆರಳಿದರೂ ಆಕೆಯ ನೃತ್ಯ ಕಂಡ ಸಂಸ್ಕೃತಿ ಜಾತ್ರೆ ವ್ಯವಸ್ಥಾಪಕರು ಆಕೆಯನ್ನು ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸಿ ಆಕೆಯಿಂದಲೇ ಜ್ಯೋತಿ ಬೆಳಗಿಸಿದ್ದು ವಿಶೇಷವಾಗಿತ್ತು. ಬೇಲೂರಿನ ಶೋಭಾ ರಾಣಿಕುಮಾರ್ ದಂಪತಿಯ ಪುತ್ರಿಯಾದ ಲಾಲಿತ್ಯಾ ಕುಮಾರ್ ಅವರ ವಯಸ್ಸು 10 ಆದರೂ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ನೃತ್ಯ ಪ್ರದರ್ಶನ ನೀಡಿ ನೂರಾರು ಪ್ರಶಸ್ತಿ, ಪುರಸ್ಕಾರ ಪಡೆದು ದಾಖಲೆ ನಿರ್ಮಿಸಿದ್ದಾರೆ. ನೃತ್ಯ ರೂಪಕದಲ್ಲಿ 6 ದಾಖಲೆ ಬರೆದಿದ್ದಾರೆ. ಶಾಸ್ತ್ರೀಯ ನೃತ್ಯ, ಸಂಗೀತ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಇವರ ಈ ಕಲಾ ಸೇವೆ ಇನ್ನಷ್ಟು ಪ್ರಜ್ವಲಿಸಲಿ ಎಂದು ಹಾರೈಸೋಣ. ವರದಿ ಅನಂತರಾಜ ಅರಸು, ನ್ಯೂಸ್ 43 ಇಂಡಿಯಾ, ಬೇಲೂರು.